ನವವಿವಾಹಿತೆಯೊಬ್ಬಳು ತನ್ನ ತಾಯಿಯ ಜೊತೆ ಕರೆಯಲ್ಲಿ ತನ್ನ ನೋವನ್ನು ತೋಡಿಕೊಳ್ಳುತ್ತಿದ್ದ ಸಂದರ್ಭ ಯುವತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. 33 ವರ್ಷದ ತ್ವಿಷಾ ಮೃತ ಮಹಿಳೆ. ಈಕೆ ಪತಿಯ ಮನೆಯಲ್ಲಿ ಎದುರಿಸುತ್ತಿದ್ದ ಕಿರುಕುಳದ ಬಗ್ಗೆ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದಳು. ಈ ವೇಳೆ ಪತಿ ಕೋಣೆಗೆ ಪ್ರವೇಶಿಸಿದ್ದು ಕರೆ ಕಟ್ ಆಗಿದೆ. ಇದರಿಂದ ತ್ವಿಷಾಳ ಕುಟುಂಬಸ್ಥರು ಈಕೆಯ ಪತಿ ಸಮರ್ಥ್ ಕುಟುಂಬದವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಯಾರೂ ಗಮನಿಸಿರಲಿಲ್ಲ. ಕೊನೆಗೆ ಸಮರ್ಥ್ ತಾಯಿ ಕರೆಗೆ ಉತ್ತರಿಸಿದ್ದಾರೆ. ಈ ವೇಳೆ ತ್ವಿಷಾ ಏನು ಮಾಡುತ್ತಿದ್ದಾಳೆ ನೋಡಿ ಎಂದು ಆಕೆಯ ಕುಟುಂಬಸ್ಥರು ಹೇಳಿದ್ದಾರೆ. ಈ ಹಿನ್ನೆಲೆ ತ್ವಿಷಾ ಏನು ಮಾಡುತ್ತಿದ್ದಾಳೆಂದು ನೋಡಲು ಹೋದ ಪತಿಯ ತಾಯಿ ತ್ವಿಷಾ ಉಸಿರಾಡುತ್ತಿಲ್ಲ ಎಂದು ತಿಳಿಸಿ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಈ ವಿಚಾರವಾಗಿ ಮೃತಳ ಸಹೋದರ ಆಸ್ಪತ್ರೆಗೆ ಹೋಗಲು 10 ನಿಮಿಷ ಸಾಕು. ಆದರೆ ಯಾಕೆ ವಿಳಂಬವಾಗಿದೆ? ಅಷ್ಟೇ ಅಲ್ಲದೆ ಸಹೋದರಿಗೆ ಮಾನಸಿಕ ಕಿರುಕುಳ ಮತ್ತು ಹಿಂಸೆ ನೀಡಲಾಗಿದೆ. ಆಕೆ ಗರ್ಭಿಣಿಯಾಗಿದ್ದು ಮಗು ಅಕ್ರಮ ಸಂತಾನದ್ದು ಎಂದು ಗರ್ಭಪಾತ ಮಾಡಿಸಿದ್ದಾರೆ. ಅಲ್ಲದೆ ತಂದೆ ಉಡುಗೊರೆಯಾಗಿ ನೀಡಿದ 20 ಲಕ್ಷ ರೂಪಾಯಿ ಮೌಲ್ಯದ ಷೇರುಗಳು ಮತ್ತು ಹೂಡಿಕೆಯನ್ನು ಆಕೆಯ ಪತಿ ಅತ್ತೆ ಮಾವಂದಿರಿಗೆ ವರ್ಗಾಯಿಸಲು ಒತ್ತಡ ಹೇರುತ್ತಿದ್ದರು ಎಂದು ಆರೋಪಿಸಿದ್ದಾನೆ. ಇನ್ನು ಈಕೆಯ ಸಾವಿಗೂ ಮುನ್ನ ದೇಹದ ಇತರ ಭಾಗಗಳ ಮೇಲೆ ಗಾಯಗಳಾಗಿವೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ. ಹೆಚ್ಚಿನ ಪರೀಕ್ಷೆಗಾಗಿ ಅಂಗಾಂಗಗಳನ್ನು FSLಗೆ ರವಾನಿಸಲಾಗಿದೆ. ಸದ್ಯ ಪೊಲೀಸರು ವರದಕ್ಷಿಣೆ ಕಿರುಕುಳ ಆರೋಪದಡಿ ಸಮರ್ಥ್ ವಿರುದ್ಧ FIR ದಾಖಲಿಸಿದ್ದಾರೆ.